ಬಿಜೆಪಿ ವಿರುದ್ಧ ಅಲ್ಲ, ಮೋದಿ ಪರವಾಗಿ, ಹಿಂದುತ್ವದ ಪರವಾಗಿ. ನಾನು ಗೆದ್ದ ನಂತರ ಬಿಜೆಪಿಗೆ ಸಪೋರ್ಟ್ ಮಾಡೋದು, ಬಿಜೆಪಿಯನ್ನೇ ನಾನು ಸಪೋರ್ಟ್ ಮಾಡುವುದು, ಬಿಜೆಪಿಯನ್ನೇ ಕರ್ನಾಟಕದಲ್ಲಿ ಮತ್ತೆ ಗೆಲ್ಲಬೇಕು ಅಂತನ್ನುವಂತಹದ್ದೇ ನನ್ನ ಸಂದೇಶ, ನನ್ನ ಉದ್ದೇಶ ಇದೆ. ವ್ಯಕ್ತಿಗಳ ವಿರುದ್ಧ, ಭ್ರಷ್ಟರ ವಿರುದ್ಧ, ಹಿಂದೂ ವಿರೋಧಿಗಳ ವಿರುದ್ಧ, ಕಾರ್ಯಕರ್ತರ ಪರವಾಗಿ, ಮೋದಿ ಪರವಾಗಿ, ಯೋಗಿ ಪರವಾಗಿ, ನಮ್ಮ ಸಿದ್ಧಾಂತದ ಪ್ರಾಮಾಣಿಕತೆಯ ಪರವಾಗಿ ನನ್ನ ಸ್ಪರ್ಧೆ ಇದೆ. ಸಾವಿರಾರು ಹಿಂದೂ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕಾರ್ಕಳದಿಂದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿದ್ದೇನೆಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಘೋಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೋಕಳ್ಳತನ ಕಾರ್ಕಳ ಕ್ಷೇತ್ರದಲ್ಲೇ ನಡೆದಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ, ರೌಡಿ ಶೂಟರ್ ಕೇಸ್ಗಳು ದಾಖಲಾಗಿವೆ. ಹಿಂದೂ ಕಾರ್ಯಕರ್ತರು ಅಪಾಯದಲ್ಲಿದ್ದಾರೆ ಎಂದರಲ್ಲದೆ 2004ರಲ್ಲಿ ಸಚಿವ ಸುನಿಲ್ ಕುಮಾರ್ ಕಲ್ಲು ಕೋರೆ ವಿರುದ್ಧ ಹಾಗೂ ಸುಚೇತಾ ಕೊಲೆ ಪ್ರಕರಣಗಳ ಬಗ್ಗೆ ಹೋರಾಟ ಮಾಡಿ ಬಂದವರು. ಆದರೆ ಆ ಕುಟುಂಬಕ್ಕೆ ನ್ಯಾಯವೇ ಸಿಕ್ಕಿಲ್ಲ. ಅಪರಾಧಿಗಳನ್ನು ಹಿಡಿಯಲು ಅವರಿಂದ ಆಗಿಲ್ಲ ಎಂದವರು ಆರೋಪಿಸಿದರು. ಜೊತೆಗೆ ಬೇರೆ ಬೇರೆ ವಿಚಾರಗಳ ಕುರಿತು ಮಾತನಾಡಿದರು. ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಾಧ್ಯಕ್ಷರಾದಂತಹ ಗಂಗಾಧರ್ ಕುಲಕರ್ಣಿಯವರು ಅಧಿಕೃತವಾಗಿ ನನ್ನ ಸ್ಪರ್ಧೆಯನ್ನ ಕಾರ್ಕಳ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಅಂತನ್ನುವಂಥದ್ದು ಘೋಷಣೆಯನ್ನ ಮಾಡಿದ್ದಾರೆ. ಸೊ ನಾನು ಕೂಡ ಅದಕ್ಕೆ ಪೂರಕವಾಗಿ ಕಾರ್ಕಳದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಹಿಂದುತ್ವಕ್ಕಾಗಿ, ಹಿಂದೂ ಕಾರ್ಯಕರ್ತರ ಕಷ್ಟ ಸುಖ ನೋವನ್ನ ನಿವಾರಣೆ ಮಾಡಿ ಹಿಂದುತ್ವದ ರಕ್ಷಣೆಗೋಸ್ಕರ, ಭ್ರಷ್ಟರಹಿತ ಕ್ಷೇತ್ರವನ್ನ ಮಾಡೋಗೋಸ್ಕರ ನಾನು ಈ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದನ್ನ ನಿರ್ಧಾರವನ್ನು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಒಂದು 7-8 ಬಾರಿ ಈ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡಿದ್ದೀನಿ. ಇಡೀ ಕ್ಷೇತ್ರದಲ್ಲಿ RSS ಇರಬಹುದು, ಬಿಜೆಪಿಯ ಕಾರ್ಯಕರ್ತರಿರಬಹುದು, ಅಥವಾ ಹಲವಾರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಹರ್ಷದಿಂದ ಸ್ವಾಗತವನ್ನ ಮಾಡ್ತಾ ಇದ್ದಾರೆ, ಸಹರ್ಷದಿಂದ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಎಲ್ಲರ ಒಂದು ಆಶೆ, ಇಚ್ಛೆ ಒಂದೇ, ಹಿಂದುತ್ವ, ದೇಶಭಕ್ತಿ, ನಮ್ಮ ದೇಶದ ಉಳಿವಿಗೋಸ್ಕರ ನೀವು ಮುತಾಲಿಕರೇ ನೀವು ಬರಬೇಕು, ನೀವು ನಿಂತ್ಕೊಳ್ಬೇಕು ಅಂತನ್ನುವಂಥದ್ದೇ ಆಶಯ ಎಲ್ಲರ ಮನಸ್ಸಿನಲ್ಲಿದೆ. ಭ್ರಷ್ಟಾಚಾರ, ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಸೊ ಅತಿಯಾದ ಭ್ರಷ್ಟಾಚಾರ, ರೋಷಿ ಹೋಗಿದ್ದಾರೆ ಸಾಮಾನ್ಯ ಜನರು ಕೂಡ.